ಭಾರತವು ಜಗತ್ತಿನಲ್ಲಿ ದ್ರಾಕ್ಷಿ ಬೆಳೆಯುವುದರಲ್ಲಿ 7ನೇ ಸ್ಥಾನದಲ್ಲಿದೆ. ನಾಸಿಕ್ ನಗರವನ್ನು ಭಾರತದ ದ್ರಾಕ್ಷಿ ರಾಜಧಾನಿ ಎಂದು ಕರೆಯಲಾಗುತ್ತದೆ. ಮಹಾರಾಷ್ಟ್ರವು ದೇಶದಲ್ಲಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ರಾಜ್ಯವಾಗಿದೆ. ನಾಸಿಕ್ ಅಲ್ಲದೆ ಸಾಂಗ್ಲಿ, ಸೋಲಾಪುರಗಳು ದ್ರಾಕ್ಷಿಗೆ ಪ್ರಸಿದ್ಧ. ಇಲ್ಲಿ ಟೇಬಲ್ ದ್ರಾಕ್ಷಿ ಹಾಗೂ ವೈನ್ ದ್ರಾಕ್ಷಿ ಎರಡನ್ನ ಬೆಳೆಯುತ್ತಾರೆ. ಸಾಕಷ್ಟು ರಫ್ತು ಕೂಡ ಆಗ್ತದೆ. ವರ್ಷಕ್ಕೆ 24,02,686 ಟನ್ ದ್ರಾಕ್ಷಿ ಭಾರತದಲ್ಲಿ ಬೆಳೆಯುತ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ದೇಶವಾಗಿದೆ ಚೀನಾ. ಇಲ್ಲಿ ವಾರ್ಷಿಕ 1,49,98,000 ಟನ್ ದ್ರಾಕ್ಷಿ ಬೆಳೆಯುವವರು. ಇಟಲಿಯಲ್ಲಿ 84,49,400, ಫ್ರಾನ್ಸಿಸ್ನಲ್ಲಿ 61,73,590, ಸ್ಪೇನ್ನಲ್ಲಿ 60,86,920 ಟನ್ ದ್ರಾಕ್ಷಿ ಬೆಳೆಯುವವರು. ಯುಎಸ್ಎ, ಟರ್ಕಿಗಳು 5, 6ನೇ ಸ್ಥಾನಗಳಲ್ಲಿವೆ.